ಕಾರ್ಪೊರೇಷನ್ ಕಮಿಷನರ್ಗೆ ಇನ್ಫಾರ್ಮೇಶನ್ ಇಲ್ಲ. ಮತ್ತೆ ಇದನ್ನ ಆಗಬೇಕಾದ್ರೆ ಇದು ಒಂದು ಪವಾಡದ ರೀತಿಯಲ್ಲಿ ಯಾರು ಗೊತ್ತಿದ್ದೇನೆ ಆರ್ಗನೈಸ್ ಆಗಿ ನಿಮಗೆ ಮಾತ್ರ ಇನ್ವಿಟೇಷನ್ ಬಂದಿದೆ ಹೊರತು ನನಗಂತೂ ಇನ್ವಿಟೇಷನ್ ಇಲ್ಲ. ಸೊ ಅಷ್ಟೇ ಬಿಡೋಣ. ಸೊ ಇಲ್ಲಿಗೆ ಇದರಿಂದ ಯಾರು ನೀವು ಹಾಗೆ ಕೂತ್ಕೊಳ್ಳಿ ಸಾಕು ಅಂತ ಹೇಳಲಿಕ್ಕೆ ಈ ಸದಸ್ಯ ನಾನು ಮತ್ತೆ ನಿಮಗೆ ಸದಸ್ಯ ಈ ಸಭೆಯ ಸದಸ್ಯ ನಾನು ಅಲ್ಲ ಅಂತ ಹೇಳಿದ್ರೆ ಎದ್ದು ಹೋಗ್ತೀನಿ. ನಾನು ಹೇಳ್ತೀನಿ ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಐ ಆಮ್ ವಿತ್ ಯು. ನೀವು ಆ ಡೆವಲಪ್ಮೆಂಟ್ ಮೀಟಿಂಗ್ ನಾನಲ್ಲ, ನಾನು ಹೇಳ್ತಿರೋದು ನಿಮಗೆ ಸರಿ ಅಲ್ಲಲ್ಲ. ನೀವು ಯಾರು ನೋಡಿ ಮಹಾನಗರ ಪಾಲಿಕೆ ನೀವು ಮಾಡ್ತಾ ಇದ್ದೀರಾ, ನೀವು ಮಾಡ್ತಾ ಇದ್ದೀರಾ ಎಲ್ಲ ಮಾಡಿಸ್ಬಿಟ್ಟು ಒಂದೇ ಒಂದು ಅಧಿಕಾರಿಗಳು ಹೇಳಿ ನಾನವರಿಗೆ ಫೋನ್ ಮಾಡಿ ಉದ್ಘಾಟನೆ ಮಾಡಿ ಅಂತ ಹೇಳಿ ಒಬ್ಬ ಹೇಳಿ ಈ ಸಭೆಯಿಂದ ಹೊರಗಡೆ ಹೋಗ್ತೀನಿ ನಾನು ಹೇಳಿ ಯಾರಿಗಾದ್ರೂ ಒಬ್ಬ ಅಧಿಕಾರಿಗೆ ಒಂದು ಪಿಒದಿಂದ ಒಂದು ಡಿಜಿ ನಡೆದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅಂತ ನಾನು ಹೇಳಿದ್ದೇನೆ. ಒಬ್ಬರು ಇಲಾಖೆ ಏಜೆಂಟ್ಗಳು ನನ್ನ ಕಚೇರಿ ಕಳಿಸ್ಕೊಡ್ತಾರೆ. ಯಾರು ಕಳಿಸ್ಕೊಡ್ತಾರೆ ಕಟ್ತಾರೆ ಅಂತ ನಾವು ನೋಡಿಲ್ಲ. ನನಗೆ ಸರ್ಕಾರದ ಬಂದ್ರೆ ನಾನು ಹೋಗ್ತೀನಿ. ಸಚಿವರಿಗೆ ಗೊತ್ತೇ ಇಲ್ಲ, ಒಂದು ಇನ್ವಿಟೇಷನ್ ಬಂದಿಲ್ಲ, ಸೌಜನ್ಯಕ್ಕೆ ಒಬ್ರು ಕೂಡ ಬಂದು ಕರೆದಿಲ್ಲ, ಹೇಳಿಲ್ಲ. ಆಯ್ತಾ? ಮತ್ತೆ ಹೇಗೆ ಪ್ರೋಗ್ರಾಮ್ ಮಾಡೋದು ಹೇಳಿ ನೀವೇ ಸುಮ್ಮನೆ ಅದ್ರ ಬಗ್ಗೆ ನಾವು ಜಾಸ್ತಿ ಡಿಸಿ ಅವರಿಗೆ ಇಮಿಡಿಯೇಟ್ ಹೇಳಿ ಅಥವಾ ಶಾಸಕರಿಗೆ ಹೇಳಬೇಕು. ಇದು ಹೇಗೆ ಆಯ್ತು ಅಂತ ನಾವು ಒಂದು ಕೇಳ್ತೇನೆ. ಇದು ಅಲ್ಲಿಗೆ ಮುಗಿತಿತ್ತು. ನಾನು ಹೇಳ್ದೆ ಅವ್ರಿಗೆ ಪ್ರೋಗ್ರಾಮ್ ಇಲ್ಲ, ಪ್ರೋಗ್ರಾಮ್ ಆಗೋದು ಬೇಡ ಅಂತ ನಾನು ಹೇಳಿದೆ. ನಾವು ಇಲ್ಲ ಡೇಟ್ ಫಿಕ್ಸ್ ಮಾಡಿದ್ವಿ, ಬಟ್ ಅವ್ರ ಮಾತು ಕೇಳಿಲ್ಲ. ಅವ್ರು ಹೇಳಿದ್ದಾರೆ ನಮ್ಗೆ ನಿಮ್ಮ ಹತ್ರ ಮಾತಾಡಿದ್ರೆ ನಾನು ಮಂತ್ರಿಗಳ ಆಗಬಾರ್ದು. ನೀವು ಮಂತ್ರಿಗಳ ಮಂತ್ರಿ ಆಗಲ್ಲ. ನಿಮ್ಗೆ ಮಂತ್ರಿ ಆಗೋದು ನಮ್ಮ ಗಡಿಬಿಡಿ ಇರ್ಬೋದು. ಗಡಿಬಿಡಿ ಇದ್ರೆ ಮಂತ್ರಿ ಆಗಿ ಬೇಡ ಅಂತ ಹೇಳ್ತಾರೆ. ಆದ್ರೆ ನಾನು ಕೇಳೋ ಪ್ರಶ್ನೆ ಇಷ್ಟೇ, ನನಗೆ ಸರ್ಕಾರದ ಅವಶ್ಯಕತೆ ಇಲ್ಲ. ಏನು ನಾನು ಹೋಗಿದ್ದೀನಿ. ನನಗೆ ಯಾರ ಮೇಲೆ ಬೇಕಾದ್ರೆ ಆಕ್ಷನ್ ತಗೊಳ್ಳಿ. ಯಾರು ತಪ್ಪನ್ನು ಮಾಡಿದ್ದಾರೆ ಹೇಳಿ. ನೀವು ಪ್ರೂವ್ ಮಾಡಿಲ್ಲ. ಇಲ್ಲ ಮುಖ್ಯಮಂತ್ರಿಗಳು ನಾನು ತಪ್ಪು ಮಾಡಿದ್ರೆ ನಾನು ಮಾಡಿದಿರೋದು ನಾನು ಯಾರಿಗೆ ಮಾಡ್ತೀನಿ? ನಾನು ಮಾಡಿ ಅಂತ ಕಾರ್ಯಕ್ರಮ ಮಾಡಿದ್ರೆ ಯಾರಿಗೆ ಹೇಳಿದ್ರೆ ನೀವು ಸಭೆಯ ಆ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿಕೊಂಡಂತ ಕೊಡುವಂತ ವ್ಯಕ್ತಿಯ ಬಗ್ಗೆ ನೀವು ಅದೇ ಸಭೆಯಲ್ಲಿ ಮಾತಾಡಬಾರ್ದು. ಈಗ ಕಮಿಷನರ್ ಅವ್ರು ಹೇಳ್ತಾರೆ ಆಮಂತ್ರಣ ಅಂತ. ಈಗ ಅಲ್ಲಿ ಪಶುಸಂಗೋಪನೆ, ಇನ್ನೊಂದು ಮಹಾನಗರ ಪಾಲಿಕೆ, ಇನ್ನೊಂದು ನಗರಾಭಿವೃದ್ಧಿ ಇಲಾಖೆ, 3 ಇಲಾಖೆಗಳು. ಆಮಂತ್ರಣ ಯಾರು ಪ್ರಿಂಟ್ ಮಾಡಿದ್ರು ಅಲ್ವಾ? ನೀವು ನಮ್ಗೆ ಹೇಳಿದಾಗ ಈ ಥರ ಪ್ರೋಗ್ರಾಮ್ ಅನ್ನ ಮಾಡಕ್ಕೆ ಹೇಳಿದ್ರೆ ಈ ಪ್ರೋಗ್ರಾಮ್ ನಾವು ಇರುತ್ತಲ್ಲ ಮಾಡೋದು ಬೇಡ ಅಂತ ನಾನು ಹೇಳಿದೆ. ಅದು ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಲ್ಲ? ಅಧಿಕೃತವಾಗಿ ತಾವು ಯಾವ ದಿನಾಂಕ ನಿಗದಿಪಡಿಸಿದ್ರಿ ಆ ದಿನಾಂಕದ ತಾವೇನು ಸಮಯ ಹೇಳಿದ್ರೆ ಅದೇ ಸಮಯಕ್ಕೆ ನಾನು ಇನ್ವಿಟೇಷನ್ ಪ್ರಿಂಟ್ ಮಾಡಿಬಿಟ್ಟು ಅಧಿಕೃತವಾಗಿ ಎಲ್ಲ ಕಚೇರಿಗಳನ್ನು ನಾವು ಜಾರಿ ಮಾಡಿದ್ದೀವಿ. ಆಮೇಲೆ ಆ ದಿನ ಮಧ್ಯಾಹ್ನ ಜಾರಿ ಆದ ನಂತರ ಶಾಸಕರಿಗೆ ನಾನು ಸ್ವತಃ ಮೊಬೈಲ್ನಲ್ಲಿ ಕರೆ ಮಾಡಿಬಿಟ್ಟು ಅವ್ರ ಮನೆಯಲ್ಲಿ ಆಫೀಸಿಗೆ ಬಂದಿರಲಿಲ್ಲ. ಆದ್ದರಿಂದ ಅವರ PA ಅವರನ್ನು ಕೊಟ್ಟು ನಾನು ಸ್ವೀಕರಿಸಿ ಕೊಡ್ತೀನಿ. ನನ್ನಿಂದ ಯಾವುದೇ ಲೋಪ ಆಗಿಲ್ಲ. ಇಲ್ಲ ಬಟ್ ಇನ್ನೊಂದು ಕಾರ್ಡ್ ಪ್ರಿಂಟ್ ಆಗಿದೆ ಅಂತ ಹೇಳ್ತಾರೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ನಮ್ಮಿಂದ ನನಗಂತೂ ಆರೋಗ್ಯ
ರಾಜ್ಯದ ಜನರ ಆರೋಗ್ಯದ ಕಾಳಜಿ ಬರ್ತದೆ. ಸರಿ, ನೇರವಾಗಿ ಒಂದು ಪರಿಸ್ಥಿತಿಗೆ ಸಂಬಂಧಪಟ್ಟಂತ ಬಂದವರು ಸಬ್ಜೆಕ್ಟ್ ಏನಾಗಿದೆ ಮಂತ್ರಿಗಳಾದವರು ಉತ್ತರ ಕೊಟ್ಟರು ಸರ್. ಮಂತ್ರಿಗಳು ಮಾತಾಡ್ತಾರೆ. ಈಗ ಈ ಸಬ್ಜೆಕ್ಟ್ ಏನಿದೆ? ಈಗ ಮೊನ್ನೆ ಒಂದು ನಡೆದಂತ ಘಟನೆ, ನಿಮ್ಮ ಜಿಲ್ಲಾಡಳಿತದಲ್ಲಿ ಅಧಿಕೃತವಾಗಿ ನಿಮ್ಮ ಹೆಸರು ಮತ್ತು ಸ್ಪೀಕರ್ ಅವರ ಹೆಸರು ಹಾಕೊಂಡು ಒಂದು ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಹತ್ರ ಕಳಿಸಿಕೊಟ್ಟ ನಂತರ ಯಾರೋ ಅಟೆಂಡರ್ ಬಂದು ನಮ್ಮ ಆಫೀಸಿಗೆ ನಮಗೆ ಕೊಡ್ತಾರೆ. ಆ ಕಾರ್ಯಕ್ರಮಕ್ಕೆ ಹೋಗುವಾಗ ಅದು ಅಧಿಕೃತ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ ಅನಧಿಕೃತ ಕಾರ್ಯಕ್ರಮ ಅಂತ ಹೇಳ್ಕೊಂಡು ನೀವು ಅಧಿಕೃತ ಕಾರ್ಯಕ್ರಮ ಇನ್ನೊಂದು ಮಾಡ್ತೀರಿ. ನಂತರ ಅದೇ ಗೊತ್ತಿಲ್ಲ ನನಗೆ, ಅದಕ್ಕಾಗಿ ನಮ್ಮ ಸಭೆ ನಡೀಬೇಕು ಅಂತ ಸರ್ಕಾರದಲ್ಲಿ ಅಧಿಕೃತ ಆಮಂತ್ರಣ ಪತ್ರಿಕೆ ಮತ್ತು ಅನಧಿಕೃತ ಆಮಂತ್ರಣ ಪತ್ರಿಕೆ ಅಂತೀಯ. ಸರ್ಕಾರದಲ್ಲಿ ಅಧಿಕೃತವಾದ ಆಮಂತ್ರಣ ಪತ್ರಿಕೆ ಮತ್ತು ಅನಧಿಕೃತ, ನನಗೆ ಅಧಿಕೃತವಾದ ಆಮಂತ್ರಣ ಪತ್ರಿಕೆ ಅಂತ ನಾನು ಬಂದಿದ್ದೇನೆ ಅಂತ ಉದ್ಘಾಟನೆಗೆ ಬಂದಿದ್ದೇನೆ. ಅದು ನಾನು ಮಾತನಾಡುವಾಗ ನಿಮ್ಗೆ ಗೊತ್ತಿಲ್ಲ ಅಂತ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಅಧಿಕಾರಿಗಳ ಕೇಳ್ಕೊಳ್ಳಿ, ದಟ್ ಇಸ್ ಯುವರ್ ಪ್ರಾಬ್ಲಮ್. ನನಗೆ ಅಧಿಕೃತವಾದ ಆಮಂತ್ರಣ ಬಂದಿದೆ, ನಾನು ಬಂದಿದ್ದೇನೆ. ಬಂದ ನಂತರ ಅದು ಅನಧಿಕೃತ ಉದ್ಘಾಟನೆ ಅಂತೇಳಿ ನೀವು ಅಧಿಕೃತ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀರಿ. ಆ ಅಧಿಕೃತ ಉದ್ಘಾಟನೆಯಲ್ಲಿ ನನ್ನನ್ನು ರಚನೆ ಮಾಡಬೇಕಾದವರು ನೀವೇ. ಆ ಕಾರ್ಯಕ್ರಮದಲ್ಲಿ ನನ್ನ ವಿರುದ್ಧ ಮಾತಾಡ್ತೀರಿ. ನನಗೆ ಅಧಿಕೃತವಾದ ಆಮಂತ್ರಣ ಯಾಕೆ ಕಳಿಸ್ಕೊಟ್ರು? ಹೂ ಹ್ಯಾಸ್ ಸೆಂಟ್ ಮೀ ದ ಇನ್ವಿಟೇಷನ್? ನಾನು ಸ್ವತಃ ನಮ್ಮ ಸಿಬ್ಬಂದಿ ವರ್ಗದ ಮುಖಾಂತರ ನಮ್ಮ ಕಚೇರಿಗೆ ಆಮಂತ್ರಣ ಪ್ರಮಾಣ ಪತ್ರವನ್ನು ಕಳಿಸಿಬಿಟ್ಟು ಸ್ವೀಕೃತಿ ಸಹ ಇಟ್ಕೊಂಡಿದ್ದೀವಿ. ಮತ್ತೆ ಮಧ್ಯಾಹ್ನ ಇಲ್ಲ ಮೊದಲನೇ ಪ್ರೋಗ್ರಾಮ್ಗೆ ಅಧಿಕೃತ ಆಮಂತ್ರಣ ಬಂದಿತ್ತು ಅಂತ ಫಸ್ಟ್ ಆತರ ಯಾವ ನನ್ನ ಇನ್ವಿಟೇಷನ್ ಇದ್ದದನ್ನು ನಾನು ಮತ್ತೆ ನೋಡಿ ಒಂದು ನಿಮಿಷ ಅಧಿಕೃತವಾಗಿ ಒಂದು ಕೆಲಸ ಮಾಡಿ, ಜಿಲ್ಲಾಡಳಿತ ಮಹಾನಗರ ಪಾಲಿಕೆಯಿಂದ ಪ್ರಿಂಟದ ಇನ್ವಿಟೇಷನ್ ಯಾರು ಮಾಡಿದ್ರೆ ಅಲ್ಲ, ನೀವು ಹೀಗೆ ಶಾಸಕರಿದ್ದೇನೆ, ನನಗೊಂದು ತಿಳ್ಕೊಂಡೆ. ಆದ್ರೆ ಆ ಸಭೆಯಲ್ಲಿ ನಿಮ್ದು ಸ್ಪೀಕರ್ ಅವರು ಮುಖ್ಯಮಂತ್ರಿಗಳು ಎಲ್ಲರದ್ದು ಫೋಟೋ ಇತ್ತು. ನಾನು ಅಧಿಕೃತ ತಿಳ್ಕೊಂಡು ಹೋಗಿತ್ತು. ಆದ್ರೆ ಮೇಳವರು 15 ದಿವಸ ಮುಂಚೆ ಹೇಳಿದ್ದಾರೆ ಅದರ ನಂತರ ಈ ಸಭೆ ಆ ದಿವಸ ಕಾರ್ಯಕ್ರಮ ಆಗಬಾರ್ದು ಅಂತ ಹೇಳಿ ನೀವು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಂತ ಅದು ಕೂಡ ತಿಳ್ಕೊಂಡ ನಂತರ ನೀವು ಸೂಚನೆಯನ್ನು ಅಧಿಕಾರಿಗಳು ಕೊಡುವಾಗ ಒಂದು ನಿಮ್ಮ ಪಿ ಅದು ನನ್ನ ಮಾಡಿ ಹೀಗೆ ಆಗ್ತಾ ಇದೆ, ಅದು ಅಧಿಕೃತ ಅವರಾದ್ರು ಹೇಳ್ಕೊಡ್ತಾರೆ. ಒಂದು ಯಾರು ಕರೆ ಮಾಡಲ್ಲ, ಗೊತ್ತಾಗಲ್ಲ, ನನಗೇನು ಗೊತ್ತಾಗ್ತದೆ? ಅದಕ್ಕೆ ನಾನು ನಿಮ್ಮ ಉತ್ತರ ಕೇಳೋದು, ನಾನು ಇಷ್ಟ ಕೇಳೋದು, ನೀವು ಸರ್ಕಾರಿ ವ್ಯವಸ್ಥೆ ಉದ್ಘಾಟನಾ ಸಮಾರಂಭದಲ್ಲಿ ನಿಮ್ಮ ಸನ್ಮಿತ್ರನ ನನ್ನ ರಕ್ಷಣೆಗೆ ಬರಬೇಕಾದ್ರೆ ನೀವೇ ನನ್ನ ವಿರುದ್ಧ ಮಾತಾಡ್ತಾರೆ. ಅಧಿಕಾರಿಗಳ ಮೇಲೆ ಯು ಟೇಕ್ ದ ಆಕ್ಷನ್. ಅಧಿಕಾರಿಗಳ ತಗೊಳ್ಳಿ ಆಕ್ಷನ್. ನನಗೆ ರಕ್ಷಣೆ ನೀವು ನೀವು ಮಂತ್ರಿ ಅವಾಗ ಯಾಕೆ ಮಾತಾಡ್ತೀರಿ? ಅವರು ಬೆಂಗಳೂರಲ್ಲಿ ಮಂತ್ರಿ ರಾಜಕಾರಣ ಬಂದವರು ನೀವೇ ಅಗ್ನಿಪಣ ಮಾಡ್ತದೆ ಹೇಳಿದ್ರಲ್ಲ ಸರ್ ಸಭಾಧ್ಯಕ್ಷರ ಮುಂದುವರಿಸಿ ಇನ್ವಿಟೇಷನ್ ಈಗ ಆಸಕ್ತಿ ಇಲ್ಲದೆ ಹೋದ್ರೆ ನಾವೇನ್ ಮಾಡಕ್ಕಾಗ್ತದೆ? ಮುಂದೆ ಒಂದು ಕಾರ್ಯಕ್ರಮ ಮಾಡಿದಾಗ ಅತ್ಯುಚ್ಯುತಿ ಮಂಡನೆ ಆಗ್ತದೆ ಅಲ್ವಾ? ಶಾಸಕರನ್ನು ಹೇಳಿದೆ ಕೇಳಿದೆ, ನೀವೇ ವಿಷಯವಾಗಿ ಹೇಳಿದ್ರೆ ಇಲ್ಲಿ ಸಚಿವರು ಇಲ್ಲಿ ಒಂದು ನಿಮಿಷ ನಾಯಕರ ನಿಮಿಷ ದಿನನಿತ್ಯ ನಡೆಯುವಂಥದ್ದು ನನ್ನಲ್ಲಿ. ನಾನು ಅದನ್ನು ದೊಡ್ಡ ಮಾಡೋದಿಲ್ಲ, ಯಾಕಂದ್ರೆ ಇದು ನಮ್ಗೆ ಅಭ್ಯಾಸ ಆಗಿ ಹೋಗಿದೆ. ನೀವು ಒಂದು ಪುಲಿಸ್ ಸ್ಟಾಪ್ ಹಾಕೋದು ಒಳ್ಳೇದು. ಇಲ್ಲ ಒಳ್ಳೇದು ಯಾಕಂದ್ರೆ ಇದಿಲ್ಲಂದ್ರೆ ಅಧಿಕಾರಿಗಳಿಗೂ ತೊಂದರೆ ಇದು. ಅಧಿಕಾರಿಗಳು ಏನಾಗ್ತದೆ ಕೆಲವು ಸಣ್ಣ ಪ್ರೋಗ್ರಾಮ್ಗಳು ಆಗ್ತಾ ಇರ್ತದೆ, ಅದು ಬೇರೆ. 3 ಕಟ್ಟಡ ಉದ್ಘಾಟನೆ, 3 ಕಟ್ಟಡ ದೊಡ್ಡ ಕಟ್ಟಡ ಉದ್ಘಾಟನೆ. ನೀವ್ ಹೇಳಿದ್ರಲ್ಲ, ಅದು ಕೇಳಿ ಸ್ವಲ್ಪ
ನನಗಂತೂ ಯಾರು ಕೂಡ ಇದು 3 ಕಟ್ಟಡಗಳು ಉದ್ಘಾಟನೆ 3 ಕಟ್ಟಡ ಉದ್ಘಾಟನೆ ಅಂತ ಹೇಳಿದ ಮೇಲೆ ನನ್ನ ಹತ್ರ ಬಂದ್ಬಿಟ್ಟು ಸರ್ ಈ ತರ ಡೇಟ್ ಕೊಡಿ, ಒಂದು ಪ್ರೋಗ್ರಾಮ್ ಮಾಡಬೇಕು, ಈ ತರ 3 ಬಿಲ್ಡಿಂಗ್ಗಳಿದೆ, ಇದನ್ನ ಉದ್ಘಾಟನೆ ಮಾಡಬೇಕು ಅಂತ ಯಾರು ಕೂಡ ಬಂದು ನನಗೆ ಕೇಳಲಿಲ್ಲ, ನನಗೆ ಡೇಟ್ ತಗೊಳ್ಳಿಲ್ಲ, ನನ್ನ ಹತ್ರ ಯಾರು ಮಾತಾಡಲಿಲ್ಲ. ಮತ್ತೆ ಇದನ್ನೆಲ್ಲ ಫಿಕ್ಸ್ ಮಾಡೋರು ಯಾರು? ಮತ್ತೆ ನಿಮಿಷ ಫಿಕ್ಸ್ ಇದ್ರ ಹಿಂದೆ ಯಾರು ಇರಬೇಕು ತಾನೆ. ಸುಮ್ಮನೆ ಯಾರೋ ಡೇಟ್ ಫಿಕ್ಸ್ ಮಾಡ್ಬಿಡೋದಿಲ್ಲ, ಸುಮ್ಮನೆ ಯಾರೋ ಕಾರ್ಡ್ ಪ್ರಿಂಟ್ ಮಾಡ್ಬಿಡೋದಿಲ್ಲ, ಸುಮ್ಮನೆ ಯಾರೋ ವೇದಿಕೆ ಸೃಷ್ಟಿ ಮಾಡೋದಿಲ್ಲ, ದುಡ್ಡು ಖರ್ಚು ಮಾಡೋದಿಲ್ಲ, ಸ್ಟೇಜ್ ಹಾಕೋದಿಲ್ಲ, ಯಾರೋ ಬೇಕು ತಾನೆ. ಕಮಿಷನರ್ ಅವರು ನಮ್ಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಇನ್ನೊಂದು ನಗರಾಭಿವೃದ್ಧಿ ಸ್ಮಾರ್ಟ್ ಸಿಟಿ ಯಾರಿದ್ದೀರಪ್ಪ? ಸ್ಮಾರ್ಟ್ ಸಿಟಿ ಯಾರಪ್ಪ? ನೀವೇ